ನನ್ನ ಹೆಸರು ಪ್ರವೀಣ್ ಕುಮಾರ್. ನಮ್ಮದು ಹೊಸಪೇಟೆ ಹತ್ರ ಮರೆಮನಹಳ್ಳಿ ಅಂತ. ಸರ್ ಹೇಳ್ದಂಗೆ ನಮ್ಮದು ಡಾಕ್ಟರ್ ಫ್ಯಾಮಿಲಿಯಿಂದ ಆ್ಯಕ್ಟರ್ ಆಗಬೇಕಂದ್ರೆ ತುಂಬಾ ಕಷ್ಟ. ನನ್ನ ಆ್ಯಕ್ಟಿಂಗ್ ಜರ್ನಿ ಸ್ಟಾರ್ಟ್ ಆಗಿದ್ದು 2018 ನಾನು ಫಸ್ಟು ಆ್ಯಕ್ಟರ್ ಆಗಬೇಕಂದ್ರೆ ಫಸ್ಟ್ ಆ್ಯಕ್ಟಿಂಗ್ ಕಲಿಬೇಕಂತ ಇಲ್ಲೇ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮಲ್ಲೇಶ್ವರಂ 18 ಕ್ರಾಸಲ್ಲಿದೆ, ಅಲ್ಲಿಗೆ ಜಾಯಿನ್ ಆಗ್ಬೇಕಂತ ಬಂದಿದ್ದೆ ನಾನು ಫಸ್ಟ್ ಬೆಂಗಳೂರಿಗೆ. ಸರಿ, ಅಲ್ಲಿ ಜಾಯಿನ್ ಆಯಿತು. ಆಮೇಲೆ ನಂದು ಅವಾಗ ಮೆಡಿಕಲ್ ಸೆಕೆಂಡ್ ಇಯರ್ ಓದ್ತಿದ್ದೆ. ಸರಿ, ಮೆಡಿಕಲ್ ಸೆಕೆಂಡ್ ಇಯರ್ ಓದುವಾಗ ಮತ್ತೆ ಕಾಲೇಜಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ವೀಕೆಂಡ್ ಕ್ಲಾಸಸಲ್ಲಿ ಜಾಯಿನ್ ಮಾಡಿದೆ. ಫ್ರೈಡೇ, ಸಾಟರ್ಡೆ, ಸಂಡೇ ವೀಕ್ ಕ್ಲಾಸಸ್ಸಲ್ಲಿ ನಾನು ಮೆಡಿಕಲ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ಅದಾದಮೇಲೆ ಫ್ರೈಡೇ, ಸಾಟರ್ಡೆ, ಸಂಡೇ ಬಂದ್ಬಿಟ್ಟು ಇಲ್ಲಿ ಆ್ಯಕ್ಟಿಂಗ್ ಕ್ಲಾಸಿಗೆ ಬರ್ತಿದ್ದೆ ಮಲ್ಲೇಶ್ವರಮಲ್ಲಿ. ಅದು ಹೆಂಗೋ ನಾವು ಅಪ್ಪಾಜಿಗೆ ಗೊತ್ತಾಗಿ ಬೈದು, ಸರಿ ಡಾಕ್ಟರ್ ಆಗಂದ್ರೆ ನಾಟಕ ಮಾಡೋಕೆ ಹೋಗ್ತೀಯ ಅಂತಂಗೆಲ್ಲ ಬೈದು ಮತ್ತೆ ಕಾಲೇಜಿಗೆ ಕರ್ಕೊಂಡೋಗಿ ಮತ್ತೆ ಜಾಯಿನ್ ಮಾಡಿಸಿದ್ರು. ಸರಿ, ಮತ್ತೆ ಹಂಗೆ ಒಂದು 1 ಇಯರ್ ಕಂಪ್ಲೀಟ್ ಆಯಿತು. ಸರಿ, ಅದಾದಮೇಲೆ ಮತ್ತೆ ಇಲ್ಲ ಡ್ಯಾಡಿ ನಾನು ಮತ್ತೆ ಹಿಂಗೆ ಆ್ಯಕ್ಟರ್ ಆಗಬೇಕಂತ ಹೇಳಿದಾಗ ಸರಿ ಆಯ್ತಪ್ಪ ಅಂತಂದು ಇನ್ನೊಂದು ಇನ್ಸ್ಟಿಟ್ಯೂಟಿಗೆ ಜಾಯಿನ್ ಮಾಡಿದರು. ಸರಿ, ಅಲ್ಲಿ ಕಂಪ್ಲೀಟ್ ಆಯಿತು. ಅದಾದಮೇಲೆ ಆಡಿಷನ್ಸ್ ಅಟೆಂಡ್ ಮಾಡ್ತಾ ಇದ್ದೆ. ಮತ್ತು ಫೇಸ್ಬುಕ್ಕಲ್ಲಿ ಕ್ಯಾಸ್ಟಿಂಗ್ ಕಾಲ್ಗಳು ಅವೆಲ್ಲ ಬರ್ತಾಯಿದ್ವು. ಅದು ಫೋಟೋಸ್ ಎಲ್ಲ ಕಳಿಸ್ತಿದ್ದೆ. ಯಾರೂ ಚಾನ್ಸ್ ಕೊಡ್ತಿರ್ಲಿಲ್ಲ, ಯಾರು ಕಾಲ್ ಕೂಡ ಮಾಡ್ತಿರ್ಲಿಲ್ಲ. ಸರಿ, ಹಂಗೆ ಆಯ್ತು ಬಿಡು ಏನಂತಂದು ಮತ್ತು ಫೈನಲ್ ಇಯರ್ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೆ. ಫೈನಲ್ ಇಯರ್ ಕ್ಲಾಸಸ್ ಅಟೆಂಡ್ ಮಾಡುವಾಗ ಸಡನ್ನಾಗಿ ನಾವು ಅಪ್ಪಾಜಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸಡನ್ನಾಗಿ ತೀರೋದ್ರು. ಸರಿ ಆಯಿತು, ಇನ್ನು ಆ್ಯಕ್ಟಿಂಗ್ ಆಯಿತು, ಇನ್ನು ಹೀರೋ ಆಗಲ್ಲ ನಾವು. ಸರಿ, ಇನ್ನು ನಮ್ಮದೇ ಓನ್ ಹಾಸ್ಪಿಟ್ಲ್ ಇದೆ. ನಾವು ಅಪ್ಪ ಅಮ್ಮ ಅಜ್ಜ ಅಜ್ಜಿ ತಮ್ಮ ಎಲ್ಲ ಡಾಕ್ಟರ್ ಆಗಿರೋದ್ರಿಂದ ನಮ್ಮದು ಓನ್ ಹಾಸ್ಪಿಟ್ಲ್ ಹೊಸಪೇಟೆ ಹತ್ರ ಮರಮನಹಳ್ಳಿ ಅಂತ. ಸರಿ, ಇನ್ನು ಪ್ರಾಕ್ಟೀಸ್ ಮಾಡೋಣ ಇನ್ನು ಅಂತ ಡಿಸೈಡ್ ಮಾಡಿದೆ. ಸರಿ, ಫೈನಲ್ ಇಯರ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ನಮ್ಮ ಅಂಕಲ್ ಒಬ್ಬರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ ತೆಲುಗು ಇಂಡಸ್ಟ್ರಿಯಲ್ಲಿ. ಅವ್ರು ಬಂದ್ಬಿಟ್ಟು ಸರಿ ಇವ್ನಿಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದೆಯಲ್ಲ, ಸರಿ ಅದಕ್ಕೋಸ್ಕರ ಟ್ರೈನಿಂಗ್ ಕಳ್ಸೋಣ ಅಂತ ನಮ್ಮ ಮಮ್ಮಿ ಹತ್ರ ಹೇಳಿದರು. ಅದಾದಮೇಲೆ ವೈಜಾಗಲ್ಲಿ ಸತ್ಯಾನಂದ್ ಸರ್ ಅಂತ ಇದ್ದಾರೆ. ಅವರು ತೆಲುಗುನಲ್ಲಿ ಪ್ರಭಾಸ್, ಮಹೇಶ್ ಬಾಬು, ಪವನ್ ಕಲ್ಯಾಣ್, ರವಿತೇಜ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿರೋದು. ಸರಿ, ಫೇಮಸ್ ಅಂತ ಅಲ್ಲಿಗೆ ಜಾಯಿನ್ ಮಾಡಿಸಿದ್ರು. ಅಲ್ಲಿ 6 ಮಂತ್ಸು ರೆಗ್ಯುಲರ್ ಕ್ಲಾಸಸ್ ಮಂಡೇ ಟು ಸಂಡೇ ಅಲ್ಲಿ ಕಂಪ್ಲೀಟ್ ಆಯಿತು. ಅದಾದಮೇಲೆ ಕೂಡ ಎಲ್ಲಿ ಅವಕಾಶಗಳು ಸಿಗಲಿಲ್ಲ. ಸರಿ ಆಯ್ತು ಅಂತ ನಮ್ಮ ಮಮ್ಮಿನೇ ಮತ್ತು ಮುಂದೆ ಬಂದು ಆಯ್ತು ನಿನಗೆ ನಾನೇ ಹೀರೋ ಮಾಡ್ತೀನಿ ಅಂತಂದು ಭಾಳ ಡೈರೆಕ್ಟ್ರು ಅವರು ಇವ್ರು ಹುಡ್ಕಾಡಿದ್ವಿ, ಸ್ಟೋರಿ ಹೇಳ್ತಿದ್ರು, ಯಾವುದು ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ನಮ್ಮ ಅಂಕಲ್ ಮುಖಾಂತರ ಶಶಾಂಕ್ ಸರ್ ಪರಿಚಯ ಆಯಿತು. ಶಶಾಂಕ್ ಸರ್ ಪರಿಚಯ ಆದಮೇಲೆ ಶಶಾಂಕ್ ಸರ್ ಒಂದು ಸ್ಟೋರಿ ಹೇಳಿದರು. ಅದಂತರೂ ಆ ಸ್ಟೋರಿ ಕೇಳಿದ್ರೆ ನಮಗೆ ನಮ್ಮ ಅಮ್ಮಗೆ ಮತ್ತು ನಮ್ಮ ಅಂಕಲ್ಗೆ ತಮ್ಮಗೆಲ್ಲ ಫುಲ್ ಇಷ್ಟ ಆಗ್ಬಿಡ್ತು. ಸರಿ, ಶಶಾಂಕ್ ಸರ್ ಹತ್ರನೇ ಮಾಡೋಣ, ಇಂಥ ಒಳ್ಳೆ ಡೈರೆಕ್ಟ್ರು. ಅದು ಮತ್ತು ನಂದು ಆ್ಯಕ್ಟಿಂಗ್ ವೀಡಿಯೋಸು, ಆಡಿಷನ್ ವೀಡಿಯೋಸ್ ಎಲ್ಲ ತೋರಿಸಿದ ಮೇಲೆ ಸರ್ ಇನ್ನೂ ಇಷ್ಟ ಆಗಿ ಸರಿ ಆಯಿತು ಮಾಡ್ಬೋದಂತ ಸರು ಹ್ಞೂ ಅಂದರು. ಅದಾದಮೇಲೆ ಸರಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಲವ್ 360 ಸ್ಟಾರ್ಟ್ ಆಯಿತು. ಇನ್ನೊಂದು ಅಂದರೆ ಶಶಾಂಕ್ ಸರ್ ಎಲ್ಲ ಅಂಥ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಹತ್ರ, ಸುದೀಪ್ ಸರ್ ಹತ್ರ ಮತ್ತು ಗಣೇಶ್ ಅವ್ರ ಹತ್ರ ಎಲ್ಲ ಮಾಡಿದ್ದಾರೆ. ನನ್ನ ಯಾಕೆ ಹಿಂಗೆ ಸಡನ್ನಾಗಿ ಒಪ್ಕೊಂಡ್ರು ಅಂತಂದರೆ ಆಮೇಲೆ ಸರ್ ಹತ್ರ ಕೇಳಿದಾಗ ಇಲ್ಲ ನಿನ್ನ ಆ್ಯಕ್ಟಿಂಗ್ ವೀಡಿಯೋಸ್ ಎಲ್ಲ ನೋಡಿದೆ, ಡ್ಯಾನ್ಸು ಫೈಟ್ಸ್ ಎಲ್ಲ ನೋಡಿ ತುಂಬ ಇಷ್ಟ ಆಯಿತು, ಮತ್ತು ನಮ್ಮ ಡ್ಯಾಡಿ ಬಗ್ಗೆ ಎಲ್ಲ ಹೇಳಿದ ಮೇಲೆ ಸರ್ ಇನ್ನೂ ಇಷ್ಟಪಟ್ಟರು. ಸರಿ, ಇಷ್ಟು ಸಾಲಲ್ಲ ಅಂತ ಮತ್ತೆ ಇಲ್ಲಿ ಧನುಂಜಯ್ ಸರ್ ಅಂತಿದ್ದಾರೆ, ಅವ್ರ ಹತ್ರ ಮತ್ತೆ 1.5 ಮಂತ್ ಆ್ಯಕ್ಟಿಂಗ್ ಕೋರ್ಸಿಗೆ ಕಲಿಸಿದ್ರು. ಅದಾದಮೇಲೆ ಮೌನೇಶ್ ಬಡಿಗೇರ್ ಸರ್ ಅಂತ ಅವ್ರ ಹತ್ರ ಮತ್ತೆ 1 ಮಂತ್ ಆ್ಯಕ್ಟಿಂಗ್ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ಫೈಟ್ಸ್ ಟ್ರೈನಿಂಗ್ ಎಲ್ಲ ಮಾಸ್ ಮಾದ ಸರ್ ಹತ್ರ ಕೊಡಿಸಿ, ಮತ್ತು ಕಿಟಿ ಸರ್ ಹತ್ರ ಜಿಮ್ ಎಲ್ಲ ಟ್ರೈನ್ ಮಾಡಿ, ಮತ್ತು ಸಂತೋಷ್ ಸರ್ ಡ್ಯಾನ್ಸ್ ಮಾಸ್ಟರ್ ಅವ್ರ ಹತ್ರ ಒಂದು 1 ಮಂತು ಬಿಟ್ಟು ಎಲ್ಲ ಫುಲ್ ಟ್ರೈನ್ ಮಾಡಿ ಆಮೇಲೆ ಸರಿ ಓಕೆ ಈ ಹುಡುಗನ ಜೊತೆ ಮಾಡ್ಬೋದು ಅಂತ ಸರಿ ನಂಬಿಕೆ ಬಂದಮೇಲೆ ಸರಿ ಆಯಿತು ಇವಾಗ ಸ್ಟಾರ್ಟ್ ಮಾಡೋಣ. ಅವರು ವಿತೌಟ್ ಕ್ಯಾಮ್ರಾ ಪ್ರಾಕ್ಟೀಸ್ ಮಾಡಿಸಿದ್ರು. ಸರಿ, ಇವಾಗ ವಿತ್ ಕ್ಯಾಮ್ರಾ ಮತ್ತಿನ್ನು ಫಸ್ಟ್ ಡೇ ಶೂಟಿಂಗ್ ಹೋದ ತಕ್ಷಣ ಕ್ಯಾಮ್ರಾ ನೋಡಿ ಜನ ನೋಡಿ ಎದುರು ಬಿಟ್ರೆ ಹೆಂಗಂತ ಮತ್ತೆ ವಿತ್ ಕ್ಯಾಮ್ರಾ 15 ಡೇಸ್ ಮತ್ತೆ ವರ್ಕ್ಶಾಪ್ ಮಾಡಿದರು. ಅದರಲ್ಲಿ ನಮ್ಮ ಅಭಿಲಾಷ್ ಸರೇ ವರ್ಕ್ಶಾಪಲ್ಲಿ ಕೂಡ ಅವರೇ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಿದ್ದು. ಮತ್ತು ನಮ್ಮ ದೇಶಪಾಂಡೆ ಸರು ಮತ್ತು ರಚನಾ ಎಲ್ಲರೂ ಸೇರಿ ಎಲ್ಲ ಆರ್ಟಿಸ್ಟ್ಗಳೆಲ್ಲ ಫಿಕ್ಸ್ ಆದಮೇಲೆ ವರ್ಕ್ಶಾಪ್ ಮಾಡಿದ್ದು. ಅದಾದಮೇಲೆ ಶೂಟಿಂಗ್ ಹೋದ್ವಿ. ಅಲ್ಲಿ ನನಗೆ ಶೂಟಿಂಗಲ್ಲಿ ಯಾವತ್ತೂ ಇದು ನನ್ನ ಫಸ್ಟ್ ಮೂವಿ ಅಂತ ಆ ಥರ ಅನಿಸ್ಲೇ ಇಲ್ಲ. ಇಷ್ಟೆಲ್ಲ ವರ್ಕ್ಶಾಪ್ ಮಾಡಿದ್ರಿಂದ ನನಗೊಂಥರ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿ ಬಿಲ್ಡ್ ಆಗಿತ್ತು. ಆ ಥರ ಸ್ಟಾರ್ಟ್ ಆಯಿತು. ಮತ್ತು ರಚನಾ ಅವರು ತುಂಬ ಡೆಡಿಕೇಟೆಡ್ ಆ್ಯಕ್ಟ್ರು, ನನಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದ್ರು ಸ್ಟಾರ್ಟಿಂಗ್ ವರ್ಕ್ಶಾಪಲ್ಲೆಲ್ಲ. ಮತ್ತು ನಮ್ಮ ಸಿನಿಮಾಟೋಗ್ರಾಫರ್ ಸರು, ನಮ್ಮ ಸರ್ಗೆ ಯಾವಾಗಲೂ ಹೇಳ್ತಿರ್ತೀನಿ ನಾನು, ಸರ್ ಕಣ್ಣು ನೆಟ್ಟಿಗಿದ್ರೇ ಸಿನಿಮಾಟೋಗ್ರಫಿ ಮಾಡೋದು ಕಷ್ಟ, ನೀವು ಸ್ಕ್ವಿಂಟೈಸ್ ಇಟ್ಕೊಂಡು ಅದು ಹೆಂಗೆ ಸರ್ ಇಷ್ಟು ಚೆನ್ನಾಗಿ ಮಾಡ್ತೀರಾ, ತುಂಬ ಗ್ರೇಟ್ ಸರ್ ಅಂತ ಹೇಳ್ತಾನೆ ಇರ್ತೀನಿ ಸರ್ರಿಗೆ. ಸರ್ ಗ್ರೇಟ್ ಸರ್. ಮತ್ತು ನಮ್ಮ ಡ್ಯಾನಿ ಕುಟ್ಟಪ್ಪ ಸರ್
ವೀಕ್ಲಿ ಒನ್ಸ್ ಫೋನ್ ಮಾಡ್ತಾರೆ, ಹಾಯ್ ಬ್ರದರ್, ಏನ್ ಬ್ರದರ್ ಆರಾಮಿದ್ದೀರಾ, ಸಿನಿಮಾದ ಹೆಂಗ್ ನಡೀತಿದೆ ಅಂತೆಲ್ಲ. ನನಗೆ ಇದೊಂಥರ ಟೀಮ್, ಒಂಥರ ಫ್ಯಾಮಿಲಿ ತರ ಆಗೋಗ್ಬಿಟ್ಟಿದೆ. ಮತ್ತೆ ಅಬ್ಬಾಯಿ, ಚೇತನ್, ಡೋನಿ ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರೆಲ್ಲ.